సొల్మిలు నమ్మకుడ్ల తుడు వార్తలు యాను డాక్టర్ ప్రియా హరీష్ ఇతేనిత మల్ల ಸುದ್ದಿಲು ಅಕ್ರಮವಾದ ಗೋವುಲೇನು ಸಾಗೌಂದಿತ್ತಿನ ಗಾಡಿನ ವಶ ಗೋವುಲೇನ ರಕ್ಷಣೆ ಕಾಪು ಬ್ಲಾಕ್ ಕಾಂಗ್ರೆಸ್ ಯುವ ಕಾಂಗ್ರೆಸ್ ಸಂಚನೆ ಅಲ್ಪಸಂಖ್ಯಾತ ಘಟಕದ ಒತ್ತಿಡಿದ ಇಫ್ತಾರ್ ಕೂಟ ನಮ್ಮತನನು ಒರಿಪಾವಡು ಪತ್ರಕರ್ತರು ಚಿಂತಕರು ದಿನೇಶ್ ಮಟ್ಟು ಅರ್ನವ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ತಕ್ಲಿನ ಅರ್ನವ ಹೋಮ್ಸ್ ಅಂಡ್ ಬೀಚ್ ಹೆವೆನ್ ಉದಿಪನ ಎಡ್ಡೆಪ್ಪು ಬೈಕಿನ ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ಟಿ ಕುಡ್ಲಾ ಬೋಳಾರದ ಹಳೆಕೋಟೆ ಶ್ರೀ ಮಾರಿಯಮ್ಮ ದೇವಲ್ಯಡು ವರ್ಷಾದಿ ರಾಶಿ ಪೂಜೆ ಒಕ್ಕ ಮಾರಿ ಪೂಜೆ ವಾರ್ತೆದ ವಿವರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಟು 5ನೇ ವರ್ಷದ ಧರ್ಮದ ಸಾಮೂಹಿಕ ವಿವಾಹ ಲೇಸ್ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಭವನಡು ಬುಧಾರ ನಡೆತಂಡು ಈ ಸರ್ತಿ 183 ಜೋಡಿಲು ಪಾಲ್ಪಡೆಯರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಟು 5ನೇ ವರ್ಷದ ಧರ್ಮದ ಸಾಮೂಹಿಕ ವಿವಾಹದ ಲೇಸ್ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಮೃತ ವರ್ಷಿಣಿದ ಸಭಾಭವನಡು ನಡೆತಂಡು ಈ ಪೊರ್ತುಡು 183 ಜೋಡಿಲು ಪಾಲ್ಪಡೆದಿತ್ತರು ಆಜೆ ಐವೇತ ಗೋಧುಳಿ ಲಗ್ನ ಸಮುಹೂರ್ತಡು ಜೋಡಿಲಾದ ಹೊಸ ದಂಪತಿಲು ಗೃಹಸ್ಥಾಶ್ರಮಗೂ ಕಾರ್ದಿಯರು ಧರ್ಮಾಧಿಕಾರಿ ಡಾಕ್ಟರ್ ಹೆಗ್ಡೇರ್ನ ಬೂಡುರ್ದು ವಧುವರರು ಆಶೀರ್ವಾದನ ದೆತ್ತೊಂದು ಮೆರವಣಿಗೆದ ಮೂಲಕ ದೇವಳಗೂ ಸುತ್ತು ಬತ್ತದು ಬೊಕ್ಕ ಅಮೃತ ವರ್ಷಿಣಿ ಸಭಾಭವನಡು ಧಾರ್ಮಿಕ ವಿಧಿವಿಧಾನಡು ಪಾಲ್ಪಡೆಯರು ಗೋಧುಳಿ ಮುಹೂರ್ತಡು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೇರ್ನ ಉಪಸ್ಥಿತಿಟ್ಟು ಶ್ರೀ ಮಂಜುನಾಥ ಸ್ವಾಮಿನ ಅನುಗ್ರಹತು ಮದಿಮಾಯ ಮದ್ಮಾಲು ಪ್ರಮಾಣ ವಚನ ದೆತ್ತೊಂದು ಸತಿಪತಿಲಾಯರು ಬದಿ ಅಂಚನೆ ಮದ್ಮೆಗಾಪಿನ ವೆಚ್ಚನು ತಡೆಪುನ ಉದ್ದೇಶುಡು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೇರು 1972 ಧರ್ಮಸ್ಥಳ ಟು ಧರ್ಮದ ಸಾಮೂಹಿಕ ವಿವಾಹ ಶುರು ಮಲ್ತದಿತ್ತದು ಈತ್ನೇಟ ಒಟ್ಟು 16,576 ಜೋಡಿಲು ದಾಂಪತ್ಯ ಜೀವನನು ಆರಂಭ ಮಲ್ದಿರು ಪಿಕಪ್ ಗಾಡಿಡು ಅಕ್ರಮವಾದ ಗೋವುಲೇನು ಸಾಗವೊಂದಿತ್ತದು ಗೋವುಲಿತ್ತಿನ ಗಾಡಿ ಸಮೇತ ವಿಟ್ಲ ಪೊಲೀಸರು ವಶಮಲ್ತಿನ ಸಂಗತಿ ಬುಧಾರ ನಡೆತಂಡು ಪಿಕಪ್ ಗಾಡಿಡು ಅಕ್ರಮವಾದ ಪೆತ್ತೊಲೆನ ಸಾಗವೊಂದಿತ್ತಿನ ಪೆತ್ತೊಲೆನ ಗಾಡಿದ ಸಮೇತ ವಿಟ್ಲ ಪೊಲೀಸರು ವಶಕ್ದೆತ್ತೊಂದಿನ ಸಂಗತಿ ನಡೆತದಂಡು ಈ ಸಂಗತಿಡು ಆರೋಪಿ ಪದ್ರಡಾತೆ ಬುಧಾರ ಬಯ್ಯಗು ಬಂಟ್ವಾಳ ತಾಲೂಕು ವಿಟ್ಲ ಕೇಪು ಗ್ರಾಮದ ನಿರ್ಕಜೆ ಪನ್ಪಿನವಲು ಪೊಲೀಸರು ಗಾಡಿಲಿನ ತಪಾಸಣೆ ಮಲ್ತೊಂದಿತ್ತರು ಈ ಪೊರ್ತುಡು ಬುಳ್ಳೇರಿ ಕಟ್ಟೆ ಕಡೆಯಿಡ್ದು ಉಕ್ಕುಡ ಕಡೆಕ್ ಬರೊಂದಿತ್ತಿನ ಪಿಕಪ್ ಗಾಡಿನು ಉಂತಾಯರೆ ಪಣ್ಣಗ ಪಿಕಪ್ ದ ಚಾಲಕ್ಕೆ ಗಾಡಿನು ಉಂತಾ ಒಂದೇ ದುಂಬರಿತೊಂದು ಪೋದು ಕುಕ್ಕೆಬೆಟ್ಟು ಪನ್ಪಿನವಲು ಗಾಡಿನು ಉಂತಾದು ಪದ್ರಾಡಾತೆ ಈ ಪೊರ್ತುಡು ಪೊಲೀಸರು ಪರಿಶೀಲನೆ ಮಲ್ಪನಗ ಐಟ್ ಪೆತ್ತೊಲಿತ್ತಿನ ತೋಜಿದು ಬತ್ತಡ ಪೊಲೀಸರು ಪಿಕಪ್ ಗಾಡಿನು ಸ್ವಾಧೀನ ಮಲ್ತೆರು ವಿಟ್ಲ ಪೊಲೀಸ್ ಠಾಣೆಡು ಪ್ರಕರಣ ದಾಖಲಾತಂಡ ಕಾಪು ಬ್ಲಾಕ್ ಕಾಂಗ್ರೆಸ್ ಯುವ ಕಾಂಗ್ರೆಸ್ ಸಂಚನೆ ಅಲ್ಪಸಂಖ್ಯಾತ ಘಟಕ ಆಯೋಜನೆ ಮಲ್ದಿನ ಸೌಹಾರ್ದ ಇಫ್ತಾರ್ ಕೂಟ ನಡೆತಂಡು ಕಾಪು ಕೊಪ್ಪಳಂಗಡಿ ಕಮ್ಯುನಿಟಿ ಸಭಾಭವನಡು ಈ ಲೇಸ್ ಅಟ್ಟಣೆ ಆದಿತ್ತಂಡು ಇತ್ತದ ದಿನಕ್ಲಿಡು ದೇವೇರು ರಾಜಕೀಯ ಪಕ್ಷಲೆನ ಪೋಸ್ಟರ್ ಆದ ಪೋತೆರು ದೇವೇರ್ನ ಪುದರುಡು ಓಟುನು ಕೇನೊಂದುಲ್ಲೆರು ಏಪಮುಟ್ಟ ನಮ್ಮತನನು ಒರಿಪಾದು ಅಂತರನು ತಿರಸ್ಕಾರ ಮಲ್ಪೋನ ಅಪಗ ಸಮಾಜ ಸುಧಾರಣೆ ಸಾಧ್ಯ ಪಂಡದು ಕಾಪು ಕೊಪ್ಪಲಂಗಡಿ ಕಮ್ಯುನಿಟಿ ಸಭಾಭವನದ ಖ್ಯಾತ ಪತ್ರಕರ್ತರು ಚಿಂತಕಿರು ದಿನೇಶ್ ಅಮೀನ್ ಮಟ್ಟು ಪಂತೆರು ಕಾಪು ಬ್ಲಾಕ್ ಕಾಂಗ್ರೆಸ್ ಯುವ ಕಾಂಗ್ರೆಸ್ ಸಂಚನೆ ಅಲ್ಪಸಂಖ್ಯಾತ ಘಟಕ ಆಯೋಜನೆ ಮಲ್ದಿನ ಸೌಹಾರ್ದ ಇಫ್ತಾರ್ ಕೂಟುಡು ಆರ್ ಪಾಲ್ಪಡೆದು ಇಂಚ ಬಂದಿತ್ತೆರು ರಾಜಕೀಯದಲ್ಲಿ ಧರ್ಮ ಇರಬೇಕಂತ ಗಾಂಧೀಜಿ ಹೇಳಿದ್ದಾರೆ. ಅದರಿಂದ ಧರ್ಮದ ಒಳ್ಳೆಯ ಅಂಶಗಳು ಇರಬೇಕು, ಧರ್ಮದಲ್ಲಿ ರಾಜಕೀಯ ಇರಬಾರ್ದು. ಇವತ್ತು ರಾಜಕೀಯ ಮತ್ತು ಧರ್ಮ ಪರಸ್ಪರ ತನ್ನ ಐಡೆಂಟಿಟಿಯನ್ನು ಕಳ್ಕೊಂಡು ಮಿಕ್ಸ್ ಆಗುವಂಥ ಪರಿಸ್ಥಿತಿ ಇದೆ. ಯಾವನೇ ಒಬ್ಬ ಶಾಸಕ, ಯಾವನೇ ಒಬ್ಬ ಪ್ರತಿನಿಧಿ ಅವರ ಪಕ್ಷದ ಅವನ ವೈಯಕ್ತಿಕವಾದ ಸಾಧನೆಗಳನ್ನು ಮುಂದಿಟ್ಟುಕೊಂಡು ಮತದಾರರಿಂದ ಓಟು ಕೇಳಬೇಕು ವಿನಃ ಧರ್ಮದ ಆಧಾರದಲ್ಲಿ ಯಾವುದೇ ಪಕ್ಷ ಧರ್ಮದ ಆಧಾರದಲ್ಲಿ ಜಾತಿಯ ಆಧಾರದಲ್ಲಿ ಇಲ್ಲದ್ರೆ ಮತ್ತೊಂದು ವಿಚಾರದಲ್ಲಿ ಓಟು ಕೇಳಬಾರದು ಮತ್ತು ಅಂತ ಓಟುಗಳನ್ನು ಅಂತ ಕೇಳುವವರನ್ನು ಜನ ತಿರಸ್ಕರಿಸಬೇಕು. ಈ ಪೊರ್ತುಡು ಮಾಜಿ ಸಚಿವರು ವಿನಯ್ ಕುಮಾರ್ ಸೊರಕೆ ಕಾರ್ಯಕ್ರಮದ ಗುರ್ಕಾರ್ಮೇನು ವಹಿಸದು ಪಾತಿರಿಯರು. ನಾವು ಸಮಾಜದಲ್ಲಿ ಒಂದು ರೀತಿಯ ಇವತ್ತು ಜಾತಿ ಒಳಗಡೆ ಧರ್ಮದ ಒಳಗಡೆ ವಿಂಗಡಣೆ ಆಗ್ಲಿಕ್ಕೆ ಕೂಡದು ನಾವೆಲ್ಲರೂ ಕೂಡ
ಪರಸ್ಪರ ಅಣ್ಣ ತಮ್ಮಂದಿರ ರೀತಿಯಲ್ಲಿ ಸೌಹಾರ್ದತೆ ಬದುಕುವಂಥ ವಾತಾವರಣ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಹಬ್ಬದ ಆಚರಣೆಯಲ್ಲಿ ಇನ್ನೊಂದು ಧರ್ಮದವರು ನಾವು ಈವಾಗಲೇ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಿದ್ದೇವೆ. ಅದೇ ರೀತಿ ಮುಂದಕ್ಕೆ ಕ್ರಿಸ್ಮಸ್ ಹಬ್ಬವನ್ನು ಕೂಡ ಆಚರಣೆ ಮಾಡಲಿಕ್ಕಿದ್ದೇವೆ. ಈ ಹಬ್ಬವನ್ನು ಕೂಡ ರಂಜಾನ್ ಹಬ್ಬದ ಶುಭಾಶಯವನ್ನು ಕೂಡ ಹೇಳುತ್ತಾ, ನಾಡ್ದು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಸಹಬಾಳ್ವೆ ಸಂಘಟನೆ ಮುಖಾಂತರ ರಾಜ್ಯ ಮಟ್ಟದ ಎಲ್ಲ ಇವತ್ತು ಸಂಘಟನೆಗಳು ಕೂಡ ಭಾಗವಹಿಸಿ ಸಾಧಾರಣ 25,000ಕ್ಕಿಂತ ಮಿಕ್ಕಿ ಜನ ಇವತ್ತು ಶಾಂತಿಯ ನಡಿಗೆ, ಸಾಮರಸ್ಯ ನಡಿಗೆಯನ್ನು ನಡೆಸಲಿಕ್ಕಿದ್ದಾರೆ. ಚಾವಡಿಡು ಶಿರ್ವ ಆರೋಗ್ಯ ಮಾತಾ ಚರ್ಚದ ಸಹಾಯಕ ಧರ್ಮಗುರುಕುಲಾಯ್ನ ರೆವರೆಂಡ್ ಫಾದರ್ ರಾಲ್ವಿನ್ ಅರ್ಹಾನ, ಪೊಲಿಪು ಜಾಮಿಯಾ ಮಸೀದಿದ ಕತಿಬೆರಾಯ್ನ ಇರ್ಷಾದ್ ಸಾದಿ, ಬಿಲ್ಲವ ಮಹಾಮಂಡಳದ ಗುರ್ಕಾರ್ಯರಾಯ್ನ ರಾಜಶೇಖರ್ ಕೋಟ್ಯಾನ್, ಕಾಪು ಕಾಂಗ್ರೆಸ್ ಗುರ್ಕಾರ್ಯರು ನವೀನ್ ಚಂದ್ರ ಸುವರ್ಣ, ಕಾಂಗ್ರೆಸ್ ಪ್ರವರ್ತಕರು ನವೀನ್ ಚಂದ್ರ ಜಯಶೆಟ್ಟಿ, ಶಿವಾಜಿ ಸುವರ್ಣ ಬೆಳ್ಳೆ, ಮೊಹಮ್ಮದ್ ಸಾದಿಕ್, ಸರ್ಪುದ್ದೀನ್ ಶೇಖ್, ರಮೀಸ್ ಹುಸೇನ್ ಪಾಲ್ಪಡೆದಿದ್ದರು. ಜೈನಕಾಶಿ ವಿದ್ಯಾಕಾಶಿ ಮೂಡಬಿದ್ರೆ ಪೂರ್ಣ ಪ್ರಮಾಣದ ತಾಲೂಕು ಕೇಂದ್ರ ಪಿನಕನ ನಿಜಾತಂಡ ಮೂಡಬಿದ್ರೆಡು 10 ಕೋಟಿ ರೂಪಾಯಿ ವೆಚ್ಚಡು ಹೊಸತಾತ ನಿರ್ಮಾಣ ಮಲ್ತಿನ ತಾಲೂಕು ಆಡಳಿತ ಭವನನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಲೋಕಾರ್ಪಣೆ ಮಲ್ತಿರು. ಜೈನಕಾಶಿ ವಿದ್ಯಾಕಾಶಿ ಮೂಡಬಿದ್ರೆ ಪೂರ್ಣ ಪ್ರಮಾಣದ ತಾಲೂಕು ಕೇಂದ್ರ ಆಪಿನ ಮಸ್ತ್ ದಿನ ತಕನ ನಿಜಾತಂಡ ಮೂಡಬಿದ್ರೆಡು 10 ಕೋಟಿ ರೂಪಾಯಿ ಖರ್ಚಿಡು ಹೊಸತಾತ ನಿರ್ಮಾಣ ಆಯ್ನ ತಾಲೂಕು ಆಡಳಿತ ಭವನನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಲೋಕಾರ್ಪಣೆ ಮಲ್ತಿರು. ಎತ್ತೊಟ್ಟಿಗೆ ಮುಲ್ಕಿ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿದ ಕೆಲವು ಅಭಿವೃದ್ಧಿ ಯೋಜನೆಗೂ ಶಿಲಾನ್ಯಾಸ ನೆರವೇರಾಯಿರು. ಕಾರ್ಯಕ್ರಮಟ್ಟು ಪಾತಿರ್ನ ಮುಖ್ಯಮಂತ್ರಿಲು ಮುಲ್ಕಿ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರ ಕರಿನ 4 ವರ್ಷದ್ದು ಒಟ್ಟು 1,400 ಕೋಟಿ ವೆಚ್ಚಡು ಕಾಮಗಾರಿ ನಡೆತದಂಡು ಐದವಕ ಕಾರ್ಯಕ್ರಮ ಉದ್ದೇಶಿಸಾದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪಾತಿರಿಯರು. ಈಗ ಹೆಂಗಿದೆ ಅಂದ್ರೆ ಕಾಲ ಇನ್ನ ಚುನಾವಣೆಯಲ್ಲಿ ಕೌಂಟಿಂಗ್ ಮುಗಿದಿರೋದಿಲ್ಲ, ಸೆಲ್ಫ್ ಲೀಡ್ ಇದ್ದಾಗ ಆಗಲೇ ಅವ್ನು ಎತ್ಕೊಂಡು ಜನಪ್ರಿಯ ಶಾಸಕನಿಗೆ ಜಯವಾಗಲಿ ಅಂತಾರೆ. ಸರ್ಟಿಫಿಕೇಟೇ ತೊಗೊಂಡಿರೋದಿಲ್ಲ, ನಾವು ಆಗಲೇ ಜನಪ್ರಿಯ ಆಗಿಬಿಟ್ಟಿರ್ತಾನೆ. ನಮಗೆ ಜನಪ್ರಿಯ ಶಾಸಕರು ಬೇಕಾಗಿಲ್ಲ, ನಮಗೆ ಜನ ಉಪಯೋಗಿ ಶಾಸಕರು ಬೇಕು. ಬಂಧುಗಳೇ, ನಿಮ್ಮ ಆಯ್ಕೆ ಜನಪ್ರಿಯತೆಗಲ್ಲ, ಜನ ಉಪಯೋಗಕ್ಕಾಗಿ ಬೇಕಾಗಿರುವಂಥ ನಾಯಕರನ್ನು ನೀವು ಆಯ್ಕೆ ಮಾಡಬೇಕು. ನಿಮಗೆ ನಾಯಕರು, ಆದರೆ ಅವರು ನಿಮಗೆ ಸೇವಕರು. ಈ ಭಾವನೆಯಿಂದ ಇದ್ದಾಗ ಮಾತ್ರ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ತದೆ. ಮೇಲೆ ಕೂತವನು ತಾನು ನಾಯಕ ಅಂತ ಭಾವಿಸಿದರೆ, ಕೆಳಗಡೆ ಕೂತವರು ಸೇವಕರಂತ ಭಾವಿಸಿದರೆ ಪ್ರಜಾಪ್ರಭುತ್ವ ಎಂದು ಯಶಸ್ವಿ ಆಗೋದಿಲ್ಲ. ನಿಜವಾದಂಥ ಪ್ರಭುಗಳು ಯಾರಿಗೆ ಆಯ್ಕೆ ಮಾಡುವಂಥ ಶಕ್ತಿ ಇದೆ ಅವ್ರ ಪ್ರಭುಗಳು. ನೀವು ಏನು ಆಯ್ಕೆ ಮಾಡ್ತೀರಿ, ನೀವು ನಿಜವಾದಂಥ ಪ್ರಜಾಪ್ರಭುತ್ವದಲ್ಲಿ ಪ್ರಭುಗಳು. ಆ ಭಾವನೆಯನ್ನು ಇಟ್ಟು ಉಮಾಕಾಂತ್ ಕೋಟ್ಯಾನ್ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಬಂಧುಗಳೇ, ಸಂಸದರ ಅಂಚನೆ ಬಿಜೆಪಿ ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಈ ಪೊತ್ತುಡು ಪಾತಿರಿಯರು. ಇವತ್ತು ಮೂಡಬಿದ್ರೆ ತಾಲೂಕು ಕಚೇರಿಯಿಂದ ಮಾಡಿದ್ದಾರೆ, ಪಕ್ಕದ ಮುಲ್ಕಿ ತಾಲೂಕು ಕಚೇರಿಗೂ ಈಗಾಗಲೇ ಪ್ರಯತ್ನ ಮಾಡ್ತಾರೆ. ಇವತ್ತು ಶಿಲಾನ್ಯಾಸವನ್ನು ಮಾಡ್ತಾರೆ. ಮುಂದಿನ 1 ವರ್ಷದಲ್ಲಿ ಆ ಕಟ್ಟಡವು ಇಷ್ಟೇ ಎತ್ತರಕ್ಕೆ ಇರುತ್ತೆ, ಇಷ್ಟೇ ಭವ್ಯವಾಗಿ ಬರುತ್ತೆ ಅನ್ನತಕ್ಕಂಥ ವಿಶ್ವಾಸ ಹೇಳಿದ್ರೆ ಅದ್ಭುತವಾಗಿರ್ತಕ್ಕಂಥ ಒಂದು ಕಳೆದ 4 ವರ್ಷದಲ್ಲಿ ಅಭಿವೃದ್ಧಿಯ ಮಹಾಪೂರವಂತಂದ್ರು, ಸಾವಿರ ಕೋಟಿಗಳ ಅನುದಾನಗಳನ್ನು ತಂದರು. ಇಡೀ ಕ್ಷೇತ್ರವನ್ನ ಒಂದು ಮಾದರಿ ಕ್ಷೇತ್ರವನ್ನಾಗಿ ಅಭಿವೃದ್ಧಿಯ ಪಥಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ನಾನು ಉಮಾನಾಥ್ ಕೋಟ್ಯಾನ್ಗೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಬ್ಬ ಲೋಕಸಭಾ ಸದಸ್ಯನಾಗಿ ಲೇಸದ ಗುರ್ಕಾರ್ಮಿದ ಮಣಿಟಿತ್ತಿನ ಶಾಸಕರು ಉಮಾನಾಥ್ ಕೋಟ್ಯಾನ್ ಪಾತಿರ್ದು ಕ್ಷೇತ್ರಗೂ 1,478 ಕೋಟಿ ವೆಚ್ಚದ ಯೋಜನೆಯನ್ನು ಕರಿನ 4 ವರ್ಷದ್ದು ಕನ್ನದೆ 583 ಜನವಸತಿ ಯೋಜನೆಲು ಅಂಚನೆ ಕೋಸ್ಟ್ ಗಾರ್ಡ್ ಟ್ರೈನಿಂಗ್ ಸೆಂಟರ್ಲ ತನ್ನ ವಿಧಾನಸಭಾ ಕ್ಷೇತ್ರಡು ಬರ್ಪುಣುಂದು ಆರಿ ಪೊರ್ತುಡು ಪಂಡಿರೋ. ಇವತ್ತು ನಿಮ್ಮೆಲ್ಲರ ಸಹಕಾರ, ಅಧಿಕಾರಿ ವರ್ಗದವರ ಸಹಕಾರ, ಎಲ್ಲರ ಮಾರ್ಗದರ್ಶನದಲ್ಲಿ ಇವತ್ತು 4 ವರ್ಷಗಳ ಕಾಲ ಜನರ ಸೇವೆಯನ್ನು ಮಾಡುವಂತಹ ಒಂದು ಬಹಳ ಖುಷಿಯಿಂದ ಇವತ್ತು ಹೇಳಲಿಕ್ಕೆ ಬಹಳ ಹೆಮ್ಮೆ ಎನಿಸ್ತದೆ. ಹಾಗೇನೆ ಹಲವಾರು ಇವತ್ತು ರೈತರ ಒಂದು ಕೃಷಿಗೆ ಬೇಕಾಗುವಂತ ನೀರಿರ್ಬೋದು. ಇವತ್ತು ನಮ್ಮ ಕಿಸಾನ್ ಸಭಾದ ಇವತ್ತು ರೈತರು ಇಲ್ಲಿ ಬಂದು ಸೇರಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ಅವರ ಕುಮ್ಕಿ ಹಕ್ಕಿನ ಬಗ್ಗೆ ಕೇಳಿದ್ದಾರೆ. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಈಡೇರಿಸುವ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗೇನೆ ಜನಪ್ರತಿನಿಧಿಗಳು, ಸಾರ್ವಜನಿಕ ಬಂಧುಗಳು ಇವತ್ತು ಎಲ್ಲ ನೀವು ಸೇರಿದ್ದೀರಿ.
ಇಂಧನ ಕನ್ನಡ ಬೊಕ್ಕ ಸಂಸ್ಕೃತಿ ಅಂಚನೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾಯನ ವಿ ಸುನೀಲ್ ಕುಮಾರ್, ವಸತಿ ಸಚಿವರಾಯನ ಸೋಮಣ್ಣ, ಬಂದರು ಒಳನಾಡು ಅಂಚನೆ ಜಲಸಾರಿಗೆ ಸಚಿವರಾಯನ ಎಸ್ ಸಂಗಾರ, ಸಮಾಜ ಕಲ್ಯಾಣ ಅಂಚನೆ ಪಿರವರಿದಿನ ವರ್ಗಲಿನ ಸಚಿವರಾಯನ ಕೋಟಾ ಶ್ರೀನಿವಾಸ ಪೂಜಾರಿ, ಆರೋಗ್ಯ ಸಚಿವರಾಯನ ಸುಧಾಕರ್, ಪ್ರಾಥಮಿಕ ಅಂಚನೆ ಪ್ರೌಢ ಶಿಕ್ಷಣ ಸಚಿವರಾಯನ ನಾಗೇಶ್, ಶಾಸಕರಾಯನ ವೇದವ್ಯಾಸ್ ಕಾಮತ್, ಹರೀಶ್ ಪೂಂಜಾ, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರ್ಯರು ಮಟ್ಟಾರು ರತ್ನಾಕರ ಹೆಗ್ಡೆ, ವಿವಿಧ ನಿಗಮ ಮಂಡಳಿದ ಗುರ್ಕಾರ್ಯರು, ಜಿಲ್ಲಾಧಿಕಾರಿ ಡಾ ರಾಜೇಂದ್ರ ಕೆವಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಕುಮಾರ್, ಮಂಗಳೂರು ನಗರ ಪೊಲೀಸ್ ಆಯುಕ್ತರು ಶಶಿಕುಮಾರ್, ಅಪರ ಜಿಲ್ಲಾಧಿಕಾರಿ ಕೃಷ್ಣಮೂರ್ತಿ, ತಹಶೀಲ್ದಾರ್ ಪುಟ್ಟರಾಜು, ಆಳ್ವಾ ಶಿಕ್ಷಣ ಸಂಸ್ಥೆದ ಮುಖ್ಯಸ್ಥರಾಯಿನ ಡಾ ಮೋಹನ್ ಆಳ್ವಾ, ಜನಪ್ರತಿನಿಧಿಗಳು ಅಂಚನೆ ಗಣ್ಯರು ಪಾಲ್ಪಡೆದಿದ್ದರು. 10,000 ಚದರ ಅಡಿ ಹೊಂದುದುಪ್ಪನ ಈ ಆಡಳಿತ ಸೌಧ ಕೇವಲ 1 ವರ್ಷ 3 ತಿಂಗಳು ನಿರ್ಮಾಣ ಆದಿತ್ತದು ಕರ್ನಾಟಕದ ಇತಿಹಾಸಡು ಬೇಗ ಕಾಮಗಾರಿ ಪೂರೈಸಿನ ಕಟ್ಟುಣ ಪಂಪಿನ ಪೆರ್ಮೆಗ್ ಸಂದದಂಡ 10 ಕೋಟಿ ವೆಚ್ಚಡು ಜೈನ ವಾಸ್ತುಶೈಲಿಡು ಸಾಂಪ್ರದಾಯಿಕವಾದ ಒಂದು ನಿರ್ಮಾಣ ಆದಿತ್ತದು ಒಂದೆಟ್ಟು ತಹಶೀಲ್ದಾರ್ ಕಚೇರಿ, ಶಾಸಕರ ಕಚೇರಿ, ರಿಜಿಸ್ಟರ್ ಆಫೀಸ್, ಸರ್ವೆ ಇಲಾಖೆ ಕಾರ್ಯನಿರ್ವಹಣೆ ಮಲ್ಪುಡು. ಸುಳ್ಯದ ಆರಂತೋಡು ಗ್ರಾಮದ ಕುಕ್ಕಂಬಳ ಕೆರೆக்கு ಮೀಯರೆ ಪೋಯಿನ ಕುಡ್ಲದ 16 ವರ್ಷದ ಆಣು ಮನ್ವಿತ್ ನೀರಡು ಮುರ್ಕುದು ತೀರ್ನ ಸಂಗತಿ ಬುಧಾರ ನಡೆತಂಡ. ಸುಳ್ಯದ ಆರಂತೋಡು ಗ್ರಾಮದ ಕುಕ್ಕುಂಬಳದ ಕೆರೆಕ್ ಮೀಯರೆ ಪೋದಿತ್ತಿನ ಕುಡ್ಲದ ಮನ್ವಿತ್ ಪನ್ಪುನ 16 ವರ್ಷದ ಆಣಮಗೆ ನೀರಡು ಮುರ್ಕುದು ತೀರ್ದಿನ ಸಂಗತಿ ನಡೆತದಂಡ. ಶಾಲೆದ ರಜತ ಪೊರ್ತಾದಿತ್ತಿನಿರ್ದವ್ರ ಮನ್ವಿತ್ ಕುಕ್ಕಂಬಳದ ತನ್ನ ಅಜ್ಜಿರ್ನ ಇಲ್ಲಗ ಬತ್ತಿತ್ತೆ. ಬಯ್ಯದ ಪೊರ್ತುಡು ತನ್ನ ದೋಸ್ತಿನೊಟ್ಟಿಗೆ ಮೀಯರೆ ಪಂಡು ಕುಕ್ಕುಂಬಳದ ಕೆರೆಕ್ ಪೋದಿತ್ತೆರು. ಮೀನಗ ಗೊಬ್ಬೊಂದುಪ್ನಗ ಮನ್ವಿತ್ ನೀರುಗ ಬೂರ್ದು ತೀರ್ದೆ. ನೀರುಡು ಮುರ್ಕಿನಂಚಿನ ಪೊರ್ತುಡು ಒಟ್ಟಿಗಿತ್ತಿನ ಕುಡೋರಿ ಜವಣೆ ತನ್ನ ಇಲ್ಲಲ್ದಕ್ಲೆಗ್ ತೆರಿಪಾದೆ. ಅಪಗ ಶರತ್ ಅಡ್ಯಡ್ಕ, ನಿಧಿಶ್ ಆರಂದೋಡು, ತಾಜುದ್ದೀನ್ ಆರಂತೋಡು, ಮುನೀರ್ ಸಂಟ್ಯಾರ್, ಫಯಾಜ್ ಪಟೇಲ್, ಸಂಶುದ್ದೀನ್ ಪೆಲ್ತಡ್ಕ ಮಕ್ಕಳು ಕಾರ್ಯಾಚರಣೆ ಮಲ್ತದು ಪುಣನು ಮಿತ್ತದೇದೆರು. ಸಂಗತಿ ನಡತಿ ನಡೆಗು ಸುಳ್ಯ ಪೊಲೀಸರು ಭೇಟಿ ಕೊರ್ದು ಪ್ರಕರಣನು ದಾಖಲೆ ಮಲ್ತದು ತನಿಖೆ ಮಲ್ತೊಂದುಲೆರು. ಗಾಡಿದ ವಿಚಾರಲೆಡು ಪಾತೆರಗು ಬುಳೆದು ಬೆಂಗಳೂರದ ಭಾಸ್ಕರ್ ಪೈ ಪನ್ಪಿನರೆಗ್ ಕುಡ್ಲಾ ಕಣ್ಣೂರ್ದ ಅಣ್ಣಮೆಗ್ಗೆ ನಕಲು ಸೈಪುಲಕ ಹಾಕಿನ ಸಂಗತಿ ನಡೆತದಂಡ. ಕಾಡಿಯೊಂದೆಕ್ ಸೈಡ್ ಕೊರ್ಪಿನ ವಿಚಾರಡು ಪಾತೆರ ಬುಳೆದು ಬೆಂಗಳೂರು ಮೂಲದ ವ್ಯಕ್ತಿವರಿಯಾಗ ಅರಣ ಇಲ್ಲದಕಲ್ನ ಎದುರುಡೆ ಸೈಪಿನಡೆ ಮುಟ್ಟ ಹಾಕು ನಂಚಿನ 2 ಜನ ಅಣ್ಣ ಮೆಗ್ಗೆ ನಕಲೆನು ಬಂಟ್ವಾಳ ನಗರದ ಪೊಲೀಸರು ಬಂಧನ ಮಲ್ತಿದರು. ಕುಡ್ಲದ ಕಣ್ಣೂರು ನಿವಾಸಿಲಾಯನ ಇಸ್ಮಾಯಿಲ್ ಯಾನೆ ಬಾತೀಶ್ ಅಂಚನೆ ಯಸೀನ್ ಬಂಧಿತರಾಯನ ಆರೋಪಿಲು. ಕುಡ್ಲದ ಪಿದೈ ವಲಯದ ಬಂಟ್ವಾಳದ ಬ್ರಹ್ಮರಕೋಟ್ಲು ಟಾಲುಡು 2 ಕಾರುಲು ಸೈಡ್ ಕೊರ್ಪಿನ ವಿಚಾರಡು ಕಾರುಂಜೆಕ್ ಸೈಡ್ ಮಿರರ್ ಡಿಕ್ಕಿಯಾದಿತ್ತಂಡು. ಈ ವಿಚಾರಡು ಪಾತೆರ ಬುಳೆದು ಲಡಾಯಿ ನಡೆತಂಡು. ಬೆಂಗಳೂರು ಮೂಲದ ನಿವಾಸಿಲಾಯನ ಭಾಸ್ಕರ್ ಪೈ ಬೊಕಾರ್ನ ಕುಟುಂಬದಕಲು ಉಡುಪಿದ ಕಾರ್ಯಕ್ರಮ ಒಂದೆಕ್ ಪೋದು ಪಿರ ಬರ್ಪಿನಂಚಿನ ಪೊರ್ತುಡು ಈ ಸಂಗತಿ ನಡೆಸದಿತ್ತದು ಅರೆಗ ಆಕುನಂಚಿನ ದೃಶ್ಯ ಸಿಸಿಟಿವಿಡು ಸೆರೆಯಾತಂಡು. ಆರೋಪಿಲೆನು ಈ ಸಂಗತಿ ನಡೆತಿನ ಕೆಲವೇ ಗಂಟೆಡು ಬಂಧನ ಮಲ್ತಿದರು. ಡಿವೈಎಸ್ಪಿ ಪ್ರತಾಪ್ ತೋರಾಟ್ ಮೆರೆನಾ ಮಾರ್ಗದರ್ಶನಡು ಬಂಟ್ವಾಳ ನಗರ ಠಾಣಾ ಪೊಲೀಸ್ ಇನ್ಸ್ಪೆಕ್ಟರ್ ವಿವೇಕಾನಂದ ಮೆರೆನಾ ನಿರ್ದೇಶನಡು ನಗರ ಠಾಣಾ ಎಸ್ಐ ಅವಿನಾಶ್ ಗೌಡ ಮೆರೆನಾ ಮುತಾಲಿಕೆಡು ತಂಡ ಆರೋಪಿಲೆನು ಬಂಧನ ಮಲ್ತಿದರು. ಕುಡ್ಲದ ಪುಗಾರ್ತಿದ ನಿರ್ಮಾಣ ಸಂಸ್ಥೆ ಆರ್ನವ ಬಿಲ್ಡರ್ಸ್ ಬೊಕ್ಕ ಡೆವಲಪರ್ಸ್ ಸುರತ್ಕಲ್ ಎನ್ಐಟಿಕೆ ಬೀಚ್ ಮಾರ್ಗದಲ್ಪ ನಿರ್ಮಾಣ ಮಲ್ದಿನ ಹೊಸ ಶೈಲಿದ ಆರ್ನವ ಹೋಮ್ಸ್ತ ಉದಿಪನನು ಶಾಸಕರಾಯನ ಡಾ ಭರತ್ ಶೆಟ್ಟಿ ಮಲ್ತಿರು. ಕುಡ್ಲ ನಗರಡು ಬಾರಿ ಪುಗಾರ್ತೆ ಪಡೆತಿನಂಚಿನ ನಿರ್ಮಾಣ ಸಂಸ್ಥೆ ಆರ್ನವ್ ಬಿಲ್ಡರ್ಸ್ ಬೊಕ್ಕ ಡೆವಲಪರ್ಸ್ ಸುರತ್ಕಲ್ ಎನ್ಐಟಿಕೆ ಬೀಚ್ ಮಾರ್ಗಡು ನಿರ್ಮಾಣ ಮಲ್ತಿನ ಹೊಸ ಶೈಲಿದ ಆರ್ನವ್ ಹೋಮ್ಸ್ ಉದಿಪನಾಡ್. ಶಾಸಕರಾಯನ ಡಾ ಭರತ್ ಶೆಟ್ಟಿ ಈ ಹೊಸ ಯೋಜನೆಯನ್ನು ಉದಿಪನ ಮಲ್ತೆರು. ಈ ಪೊರ್ತುಡು ಡಾ ಭರತ್ ಶೆಟ್ಟಿ ಪಾತಿರ್ದು ಇಂಚ ಪಂಡಿರು. ಇಲ್ಲಿ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ಡೆಂಟಲ್ ಕಾಲೇಜ್, ಮೆಡಿಕಲ್ ಕಾಲೇಜ್ ಪ್ಲಸ್ ಅಲೈಡ್ ಸೈನ್ಸಸ್ ಅದೆಲ್ಲ ಶ್ರೀನಿವಾಸ್ ಕಾಲೇಜ್ ಅವರ ವ್ಯವಸ್ಥೆ ಹತ್ತಿರದಲ್ಲೇ ಉಂಟು. NITಗೆ ಸಹ ಹತ್ತಿರದಲ್ಲೇ ಉಂಟು. ಮತ್ತು ಫ್ಲ್ಯಾಟ್ಸನ್ನು ನೀವು ಬಾಡಿಗೆ ಕೊಟ್ಟರು ಸಹ ಅದು ಕೆಲವು ಕಡೆ ಹೋಗ್ತದೆ. ಸರ್ವಿಸ್ ಅಪಾರ್ಟ್ಮೆಂಟ್ಸ್ ಸಹ, ಯಾಕಂದರೆ ಪೇರೆಂಟ್ಸ್ ಎಲ್ಲ ಬರ್ತಾನೆ ಇರ್ತಾರೆ ಇಲ್ಲಿಗೆ. ಹತ್ತಿರದಲ್ಲಿ ಏರ್ಪೋರ್ಟ್ಸ್ ಉಂಟು, ಹಾಗೆ ಪೇರೆಂಟ್ಸಿಗೆ ಸಹ ಈ ಸರ್ವಿಸ್ ಅಪಾರ್ಟ್ಮೆಂಟ್ಸ್ ಯೂಸ್ ಆಗ್ಬೋದು. ಅದೇ ರೀತಿಯಲ್ಲಿ ಹತ್ತಿರದ ಬೀಚಲ್ಲಿ ಸಹ ನಾವೀಗ ಬೀಚ್ ಡೆವಲಪ್ಮೆಂಟಿಗೆ 3 ಬೀಚ್ಗಳನ್ನು ತಗೊಂಡು ಬೀಚ್ ಡೆವಲಪ್ಮೆಂಟಿಗೆ
ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಅಲ್ಲಿ ಡೆವಲಪ್ಮೆಂಟ್ ಮಾಡುವ ಒಂದು ಯೋಜನೆ ಹಾಕ್ಕೊಂಡಿದೆ. ಯಾಕಂದರೆ ಈಗ ಕೋವಿಡ್ ಸಮಸ್ಯೆ ಆದ ನಂತರ ಆ ವ್ಯವಸ್ಥೆಯನ್ನು ಮಾಡಲಿಕ್ಕಿದ್ದೇವೆ. ಖಂಡಿತ ನಿಮ್ಮ ಇನ್ವೆಸ್ಟ್ಮೆಂಟಿಂದಾಗಿ ಬೇರೆ ಇನ್ವೆಸ್ಟರ್ಸ್ ಇಲ್ಲಿಗೆ ಬಂದರೆ ಖಂಡಿತ ಈ ಪ್ರದೇಶದ ಜನರಿಗೆ, ನಿಮಗೆ, ನಮಗೆ, ಊರಿನವರಿಗೆ ಎಲ್ಲರಿಗೂ ಸಹ ಒಳ್ಳೆ ರೀತಿಯ ಡೆವಲಪ್ಮೆಂಟ್ ಮಾಡುವಂಥ ಒಂದು ಅವಕಾಶ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ, ನಿಮಗೆಲ್ಲರಿಗೂ ಸಹ ಈ ಒಂದು ವ್ಯವಸ್ಥೆಯಲ್ಲಿ ಏನು ಕೈ ಹಾಕಿದ್ರೆ ಖಂಡಿತ ಇದರಲ್ಲಿ ನಿಮಗೆ ಯಶಸ್ಸು ಸಿಕ್ಕಿದೆ. ಮುಂದಿನ ಯೋಜನೆಗಳಲ್ಲಿ ಸಹ ಯಾವುದೇ ಯೋಜನೆಗೆ ಕೈ ಹಾಕಿದರೂ ಸಹ ಖಂಡಿತ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಶಾಸಕನಾಗಿ ನಾನು ಇರ್ಬೋದು, ಖಂಡಿತ ಕಾರ್ಪೊರೇಟರ್ ಇರ್ಬೋದು, ನಿಮ್ಮೊಂದಿಗೆ ಇದ್ದೇವೆ ಅನ್ನುವ ಮಾತನ್ನು ಹೇಳ್ತಾ, ಇನ್ನೇ ಕೇಳಿದೆ ನಮ್ಮ ಇವರಿಗೆ ರಾಜಮೋಹನಿಗೆ ಅಲ್ಲಿ ಒಳಗೆ ಕೂತ್ಕೊಂಡಾಗ ಇಲ್ಲೊಂದು ಯಾವುದೋ ಬಿಲ್ಡಿಂಗ್ ಕಾಣ್ತಾ ಉಂಟಲ್ಲ ಮಾರೆ, ಯಾವುದು ಬಿಲ್ಡಿಂಗ್ ಅದು ಅಂತ. ಸರ್ ಅದು ನಾಳೆ ನೀವು ಅದು ಇನಾಗ್ರೇಷನ್ಗೆ ಹೋಗ್ತೀರಲ್ಲ ಆ ಬಿಲ್ಡಿಂಗ್ ಅಂತ ಹೇಳಿದರು ಅವರು. ಅಂದರೆ ಒಂದು ಐಕಾನಿಕ್ ಆಗಿ ಕಾಣ್ತಾ ಇದೆ ಎಲ್ರಿಗೂ ಇಲ್ಲಿ ಪರಿಸರದವರಿಗೆ. ಹಾಗಾಗಿ ಅದರ ನಿರ್ಮಾಪಕರು ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ನಮ್ಮ ಶರತ್ ಶೆಟ್ಟರು ಅವರು ನಮ್ಮ ಬಹಳ ಆತ್ಮೀಯರು. ಅವರು ಯಾವಾಗ ಈ ಪ್ರಾಜೆಕ್ಟ್ ಶುರು ಮಾಡಿದರು, ಕೊರೋನಾ ಮೊದಲು ಶುರು ಮಾಡಿದರು, ಈ ಕೊರೋನಾ ಆದಮೇಲೆ ಈಗ ಒಳ್ಳೆಯ ಒಂದು ಇದರಲ್ಲಿ ಕಟ್ಟಿದ್ದಾರೆ, ಏನೋ ಒಂದು ಬ್ಯೂಟಿಫುಲ್ ಏರಿಯಾ ವೇರ್ ದರ್ ಇಸ್ ಎ ಪಾರ್ಕಿಂಗ್. ಯಾಕಂದರೆ ಈಗ ಪಾರ್ಕಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್. ಮತ್ತು ಆ ಗಾಡಿಗಳು ಹೋಗಲಿಕ್ಕೂ ಜಾಗ ಬೇಕು. ಈಗ ಅದು ಹೊಸ ಬಿಲ್ಡಿಂಗ್ಸ್ಗಳು ನೋಡಿದರೆ ಗಾಡಿಯನ್ನೆಲ್ಲ ರೋಡಲ್ಲಿ ಪಾರ್ಕ್ ಮಾಡಿ ಅದಕ್ಕೊಂದು ವಾಚ್ಮ್ಯಾನನ್ನು ಇಟ್ಟು ನೋಡ್ತಾ ಇರಪ್ಪ ಅಂತ ಹೇಳುವ ಪರಿಸ್ಥಿತಿ ಬಂದಿದೆ. ಬಟ್ ಹಿಯರ್ ಐ ಥಿಂಕ್ ದೇ ಹ್ಯಾವ್ ಕ್ರಿಯೇಟೆಡ್ ಎ ವೆರಿ ಗುಡ್ ಪಾರ್ಕಿಂಗ್ ಪ್ಲೇಸ್. ಎನ್ಐಟಿಕೆದ ನಿರ್ದೇಶಕರು ಡಾಕ್ಟರ್ ಉದಯ್ ಕುಮಾರ್ ಯರಗಟ್ಟಿ, ಮಹಾನಗರ ಪಾಲಿಕೆದ ಸದಸ್ಯರು ಕಾರ್ಪೊರೇಟರ್ ಶ್ವೇತಾ ಪೂಜಾರಿ, ಮುಂಬೈದ ಡಾಕ್ಟರ್ ಸಂಜೀವ ಮಣಿಯಾರ್, ನಿರ್ಮಿತಿ ಕೇಂದ್ರದ ಯೋಜನಾ ನಿರ್ದೇಶಕರು ಅರುಣ್ ಕುಮಾರ್ ಮಲ್ಲಬಿನ್ನೆರಾದು ಪಾಲ್ಪಡೆಯರು. ಭೂಮಿದ ಮಾಲಿಕೆರಾಯಿನ ಪ್ರೇಮಾ ಎಸ್ ಶೆಟ್ಟಿ ಬೊಕ್ಕ ನಾಗರಾಜ್ ವಿ ಶೆಟ್ಟಿ ಪಾಲ್ಪಡೆದಿದ್ದರು. ಈ ಪೊರ್ತುಡು ಅರ್ನವ ಹೋಮ್ಸ್ಡು ಇಲ್ಲದೆತ್ತು ನಕಲಿಗು ಮಲ್ಲಬಿನ್ನೆರ್ ನಕಲು ಕೀನ್ ಹಸ್ತಾಂತರ ಮಲ್ತೆರು. ಅರ್ನವ ಬಿಲ್ಡರ್ಸ್ ಬೊಕ್ಕ ಡೆವಲಪರ್ಸ್ ವ್ಯವಸ್ಥಾಪಕ ನಿರ್ದೇಶಕರು ಕಿರಣ್ ಕುಮಾರ್ ಶೆಟ್ಟಿ, ಅರ್ನವ ಹೋಮ್ಸ್ ಬೊಕ್ಕ ಬೀಚ್ ಹೆವೆನ್ ಬಗ್ಗೆ ಬೈಕಂಪಾಡಿದ ರಚನಾ ಆಗ್ರೋ ಇಂಡಸ್ಟ್ರೀಸ್ ದ ಮಾಲಿಕೆರಾಯಿನ ಶರತ್ ಕುಮಾರ್ ಪಾತಿರಿಯರು. ಕುಡ್ಲ ಬೋಳಾರದ ಹಳೆಕೋಟೆ ಶ್ರೀ ಮಾರಿಯಮ್ಮ ದೇವಸ್ಥಾನದ ವರ್ಷಾದಿ ರಾಶಿ ಪೂಜೆ ಬೊಕ್ಕ ಮಾರಿಪೂಜೆದ ಲೆಕ್ಕೊಡು ಬುಧಾರ ಅಣ್ಣಪ್ಪ ಪಂಜುರ್ಲಿ ನೇಮ ಅಟ್ಟಣೆ ಮಲ್ತದಿತ್ತೆರು. ದೇವಸ್ಥಾನದ ಭಂಡಾರ ಇಲ್ಲಡ್ದು ಭಂಡಾರ ಬತ್ತದ ನೇಮ ನಡೆತಂಡು. ಕುಡ್ಲ ಬೋಳಾರದ ಹಳೆಕೋಟೆ ಶ್ರೀ ಮಾರಿಯಮ್ಮ ದೇವಸ್ಥಾನಡು ಅಂಗಾರೆ ವರ್ಷಾದಿ ರಾಶಿ ಪೂಜೆ ಬೊಕ್ಕ ಮಾರಿಪೂಜೆ ನಡಪಾಯಿನ ಲೆಕ್ಕೊಡು ಬುಧಾರ ಅಣ್ಣಪ್ಪ ಪಂಜುರ್ಲಿ ದೈವದ ನೇಮ ಅಟ್ಟಣೆ ಮಲ್ತದಿತ್ತೆರು. ದೇವಸ್ಥಾನದ ಭಂಡಾರ ಇಲ್ಲಡ್ದು ಭಂಡಾರ ಬತ್ತದ ನೇಮ ನಡೆತಂಡು. ಪಾರ್ವತಿ ಪರಮೇಶ್ವರನ ಶಾಪ ಬೊಕ್ಕ ಪಿರಿಶಾ ಪೊಡ್ದು ಭೂಲೋಕಗೂ ಜತ್ತು ಬತ್ತಿನ ಪಂಜುರ್ಲಿನ ಅವೇತೋ ನಮುನಿಡು ನಮ್ಮೊಂದು ಬೈತೆರು. ಕುಪ್ಪೆಟ್ಟು ಪಂಜುರ್ಲಿ, ವರ್ಣಾರ ಪಂಜುರ್ಲಿ, ಕಲ್ಲುಟ್ಟಿ ಪಂಜುರ್ಲಿ, ಜೋಡು ಪಂಜುರ್ಲಿ, ಪೊಟ್ಟ ಪಂಜುರ್ಲಿ, ಅಣ್ಣಪ್ಪ ಪಂಜುರ್ಲಿ ಇಂಚ ಬೇತೆ ಬೇತೆ ರೂಪಡು ಪಂಜುರ್ಲಿ ಆರಾಧನೆ ನಡಪುಂಡು. ಕೈಲಾಸೊಡ್ದು ಜತ್ತದು ಕುಡುಮಗು ಬತ್ತಿನ ಗಣಮಣಿ ಹೆಗಡೆರ್ನ ಸತ್ಯಾದಿಗೇನು ಪರೀಕ್ಷೆ ಮಲ್ತದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪುಟ್ಟುಗೂ ಕಾರಣಾದ ಅಣ್ಣಪ್ಪ್ಯಾದು ಅಣ್ಣಪ್ಪ ಪಂಜುರ್ಲಿಯಾದ ನಿಲೆಯಾದ ಐಡ್ದು ಬೊಕ್ಕ ತುಳುನಾಡು ಡೋರ್ಮೆ ನಿಲೆ ಉರ್ದು ನೇಮ ಪಡೆಯೊಂದು ಬೈದೆ. ಮಾರಿಯಮ್ಮ ದೇವಸ್ಥಾನದ ನೇಮುಡು ಊರ ಪರ ಊರ ಭಕ್ತಿರು ಪಾಲ್ದಿತ್ತೊಂದು ಅಣ್ಣಪ್ಪ ಪಂಜುರ್ಲಿ ದೈವದ ನೇಮ ತೂದು ಬೂಳಿಯದಿತ್ತೊಂದು ಇಂಬುನಟ್ಟುಂಡೆರ. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಬಿ ಅಶೋಕ್ ಕುಮಾರ್, ಮುಖ್ಯ ಕಾರ್ಯತೋನಾಧಿಕಾರಿ ಶ್ರೀಧರ್ ಎಸ್ಪಿ, ಸಮಿತಿ ಸದಸ್ಯರು ಗಂಗಾಧರ ಕೋಟ್ಯಾನ್, ಎಂ ಭಾಸ್ಕರ್ ರಾವ್, ಶ್ರೀಮತಿ ರಮಣಿ ಅಂಚನ್, ಕೇಶವ ಶೆಟ್ಟಿ ಕದ್ರಿ, ಸುಭಾಷ್ ಚಂದ್ರ ಕಾಂಚನ್, ವನಮಾಲಾ ವೈ, ವೆಂಕಪ್ಪ ಬೊಕ್ಕ ಪ್ರಧಾನ ಪೂಜೆ ಮಲ್ಪನ ನಾರಾಯಣ ವಿ ಭಟ್, ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯರು ಕದ್ರಾ ನವನೀತ ಶೆಟ್ಟಿ, ದುಂಬುದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ತಾರನಾಥ ಶೆಟ್ಟಿ ಬೋಳಾರ ಪಾಲ್ದೆತ್ತೊಂಡೆರು. ಬುಧಾರ ಅಣ್ಣಪ್ಪ ಪಂಜುರ್ಲಿ ನೇಮ ಗುರುವಾರ ಕ್ಷೇತ್ರಪಾಲ ರಾಜಗುಳಿಗನ ಕೋಲ ನಡಪುಂಡು. ಮೇ ಆಜೆಕ್ ದೇವಸ್ಥಾನ ಭಂಡಾರ ಇಲ್ಲದ ಪ್ರತಿಷ್ಠಾ ದಿನಾಚರಣೆ ಬೊಕ್ಕ ದೈವಲಿನ ನೇಮ ನಡಪರೆ ಉಂಡು.
ಕುಡೋರೇನಿತ ಮಲ್ಲ ಸುದ್ದಿಲು. ಅಕ್ರಮವಾದ ಗೋವುಲಿನ ಸಾಗೌದಿತ್ತಿನ ಗಾಡಿನ ವಶ, ಗೋವುಲಿನ ರಕ್ಷಣೆ. ಕಾಪು ಬ್ಲಾಕ್ ಕಾಂಗ್ರೆಸ್ ಯುವ ಕಾಂಗ್ರೆಸ್ ಸಂಚನೆ ಅಲ್ಪಸಂಖ್ಯಾತ ಘಟಕದ ಒತ್ತಿಡಿದ ಇಫ್ತಾರ್ ಕೂಟ. ನಮ್ಮ ತನನು ಒರಿಪಾವಡು ಪತ್ರಕರ್ತರು ಚಿಂತಕರು ದಿನೇಶ್ ಮಟ್ಟು. ಅರ್ನವ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ತಕ್ಲಿನ ಅರ್ನವ ಹೋಮ್ಸ್ ಅಂಡ್ ಬೀಚ್ ಹೆವೆನ್ ಉದಿಪನ ಎಡ್ಡೆಪ್ಪು ಬೈಕಿನ ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ಟಿ. ಕುಡ್ಲಾ ಬೋಳಾರದ ಹಳೆಕೋಟೆ ಶ್ರೀ ಮಾರಿಯಮ್ಮ ದೇವಲ್ಯಡು ವರ್ಷಾದಿ ರಾಶಿ ಪೂಜೆ ಒಕ್ಕ ಮಾರಿ ಪೂಜೆ. ಇಡೆಗು ಇನಿತ ನಮ್ಮ ಕುಡ್ಲಾ ತುಳು ವಾರ್ತೆಲು ಮುಗಿಂಡು ನನಲೈತೆ ಪೊರ್ತುಗು ನಮ್ಮ ಕುಡ್ಲಾ ತುಳು ವಾರ್ತೆಲು ಸೊಲ್ಮೆಲು.